ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ಫೈನಲಿ ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿರುವ ಮೂವಿ KGF ಚಾಪ್ಟರ್ 2 ರಿಲೀಸ್ ಆಗಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ. KGF ಚಾಪ್ಟರ್ 1 ಅಂತೂ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ಯಶ್ ಸರ್ದು ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮತ್ತು ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂತ ಹೇಳ್ತಾರೆ, ಇದರಲ್ಲೊಂದು ಏನೋ ಒಂದು ಇಮೋಷ್ನಲ್ ಕನೆಕ್ಷನ್ ಇತ್ತು. ಮತ್ತು ಮ್ಯೂಸಿಕ್ ಅಂತ ಏನು ಹೇಳ್ತೀರಾ, ಗೂಸ್ ಬಂಪ್ಸೆ. ಸೊ ಅದು ನನಗೆ ಮೂವಿ ತುಂಬ ಚೆನ್ನಾಗಿತ್ತು. ಇವತ್ತು ನಾವು ಹೋಗ್ತಿದ್ದೀವಿ KGF ಚಾಪ್ಟರ್ 2 ನೋಡಲಿಕ್ಕೆ. ಈಗ ನಾನು ಹೋಗಿ ನೋಡಿ ಬರ್ತೇನೆ, ಬಂದಮೇಲೆ ಮಾತಾಡಲಿಕ್ಕೆ ಸಿಗುವ. ಸೊ ನಾನು ಹೋಗ್ತಿದ್ದೇನೆ ಬುರ್ಜುಮಾನ್ ಮಾಲ್ ದುಬೈ ಬಾಕ್ಸ್ ಸಿನಿಮಾಸಿಗೆ. ಸೊ ಬನ್ನಿ ನನ್ನ ಜೊತೆ. Violence. I don't like it. I avoid. But violence likes me. I can't avoid. ಮೂವಿ ನೋಡಿ ಆಯಿತು, ತುಂಬ ಚೆನ್ನಾಗಿತ್ತು. ಯಶ್, ಶ್ರೀನಿಧಿ ಶೆಟ್ಟಿ, ಸಂಜಯ್ ದತ್, ರವೀನಾ ಟಂಡನ್ ಅವರದ್ದು ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಸ್ಟೋರಿ ಕೂಡ ಸೂಪರ್. ಆದರೆ ಎಂಡಿಂಗಲ್ಲಿ ಏನೋ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕೆಲವರೆಲ್ಲ ಬೇಗ ಎದ್ದಿದ್ರು, ಅವರಿಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಏನೋ ಒಂದು ಸರ್ಪ್ರೈಸ್ ಇದೆ. KGF ಚಾಪ್ಟರ್ 3 ಸ್ಟೋರಿ ಇನ್ನೂ ಕೂಡ ಮುಂದುವರಿಯಲಿದೆ. ಮೂವಿ ಎಲ್ಲ ನೋಡಿ ಆಯಿತು, ನಮಗಂತೂ ತುಂಬ ಖುಷಿ ಆಯಿತು. ಹೇಗಿದ್ರೂ ನಾವು ಮಾಲಲ್ಲಿದ್ದೇವೆ, ಸ್ವಲ್ಪ ಮಾಲ್ ಸುತ್ತಾಕಿ ಮನೆಗೆ ಹೋಗುವ ಅಂತ. ಬನ್ನಿ, ಮಾಲ್ ಕೂಡ ತೋರಿಸ್ತೇನೆ ನಿಮಗೆ, ಬುರ್ಜುಮಾನ್ ಮಾಲ್.
ನೋಡಿದ್ರಾ? ಹೇಗನಿಸಿತು ನಿಮಗೆ? ಈ ಮೂವಿ ಮಾತ್ರ ನಾನು ನೋಡಿದ್ದು ಫಸ್ಟ್ ಡೇ ಶೋಗೆ, ಹಾಕುವಾಗ ಸ್ವಲ್ಪ ಲೇಟ್ ಆಗ್ತಿದೆ. ನಿಮಗೆ ಇಷ್ಟ ಆಯಿತು ಅಂತ ನಾನು ಅನಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ಹೋಗಬೇಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಟೇಕ್ ಕೇರ್.